ಆಗಸ್ಟ್ 15ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಗೊಳಿಸುವ ಹಿನ್ನೆಲೆಯಲ್ಲಿ ಮೂಡುಬಿದಿರೆ ಪುರಸಭೆಯು ಮಾರ್ಕೆಟ್ನ ವ್ಯಾಪಾರಸ್ಥರಿಗೆ ಮತ್ತು ಗ್ರಾಹಕರಿಗೆ ಪ್ಲಾಸ್ಟಿಕ್ ಬಳಸದಂತೆ ತಿಳಿಸಿ ಗ್ರಾಹಕರು ತಂದಿರುವಂತಹ ಪ್ಲಾಸ್ಟಿಕ್ ಹಾಗೂ ಪಾಲಿಥಿನ್ ಚೀಲಗಳನ್ನು ತೆಗೆದುಕೊಂಡು ಅವರಿಗೆ ಬಟ್ಟೆಯ ಚೀಲಗಳನ್ನು ಮತ್ತು ಗುಲಾಬಿ ಹೂಗಳನ್ನು ನೀಡುವ ಮೂಲಕ ಶುಕ್ರವಾರದಂದು ಜಾಗೃತಿಯನ್ನ ಮೂಡಿಸಿತು. ವಾರದ ಸಂತೆಯ ದಿನವಾಗಿರುವ ಶುಕ್ರವಾರದಂದು ಮಾರ್ಕೆಟ್ನಲ್ಲಿ ಹೆಚ್ಚು ಜನರು ಸೇರುವುದರಿಂದ ಪುರಸಭಾಧಿಕಾರಿಗಳು ಕಳೆದ ಶುಕ್ರವಾರ ಪ್ಲಾಸ್ಟಿಕ್ ಬಳಸದಂತೆ ಜನರಿಗೆ ಮಾಹಿತಿ ನೀಡಿದ್ರು. ಇದೀಗ ಈ ವಾರ ಬಟ್ಟೆಯ ಚೀಲಗಳನ್ನು ತಂದು ಗ್ರಾಹಕರು ಹಣ್ಣು ತರಕಾರಿಗಳನ್ನು ತೆಗೆದುಕೊಂಡು ಹೋಗಲು ತಂದಿದ್ದ ಪ್ಲಾಸ್ಟಿಕ್ಗಳನ್ನು ತೆಗೆದುಕೊಂಡು ಆಗಸ್ಟ್ 15ರಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಬೇಡಿ, ನಿಮ್ಮ ಕೈಯಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನು ಕಂಡ್ರೆ ದಂಡ ವಿಧಿಸಲಾಗುವುದೆಂದು ಪುರಸಭಾ ಪರಿಸರ ಅಭಿಯಂತರಿ ಶಿಲ್ಪಾ ತಿಳಿಸಿದ್ರು. ಶುಕ್ರವಾರದಂದು ನಾವು ನಮ್ಮ ಮೂಡುಬಿದಿರೆ ಪೇಟೆಯ ಹಾಗೂ ಪರಿಸರದ ನಾಗರಿಕರಿಗೆ ಬಟ್ಟೆ ಚೀಲ ಬಳಕೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಅವರವರು ತಂದಂತಹ ಪ್ಲಾಸ್ಟಿಕ್ ಐಟಮ್ಸ್ಗಳನ್ನು, ನಿಷೇಧಿತ ವಸ್ತುಗಳನ್ನು ಅವರಿಂದ ಸೀಸ್ ಮಾಡಿ ಅದರಲ್ಲಿ ಹಾಕಿರುವಂತಹ ಐಟಮ್ಗಳನ್ನು ಅವರಿಗೆ ಬಟ್ಟೆ ಚೀಲದಲ್ಲಿ ಹಾಕಿಕೊಟ್ಟು ಗುಲಾಬಿ ನೀಡಿ 15 ತಾರೀಕಿನ ನಂತರ ಏನಾದರೂ ನಿಷೇಧಿತ ವಸ್ತುಗಳು ಕಂಡು ಬಂದರೆ ಅವರಿಗೆ ನಾವು ಪೆನಾಲ್ಟಿ ಹಾಕ್ತೇವೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇದು ನಾಗರಿಕರಲ್ಲಿ ಎಚ್ಚರಿಕೆ ಮೂಡಿಸಲಿಕ್ಕೋಸ್ಕರ. ಆದ್ರಿಂದ ಇನ್ಮೇಲಿಂದ ಸಂತೆಗೆ ಬರುವಂಥ ಎಲ್ಲ ನಾಗರಿಕರು ತಮ್ಮ ಏನೇ ಖರೀದಿಗೆ ಬರುವಂಥ ನಾಗರಿಕರು ಮನೆಯಿಂದನೇ ಚೀಲ ತಗೊಂಡು ಬರಲಿಕ್ಕೆ ಕೋರ್ತಾ ಇದ್ದೇವೆ. ಪುರಸಭಾಧಿಕಾರಿಗಳು ಮಾರ್ಕೆಟ್ನಲ್ಲಿ ಪ್ಲಾಸ್ಟಿಕ್ ಬಗ್ಗೆ ಗ್ರಾಹಕರು ಮತ್ತು ವ್ಯಾಪಾರಸ್ಥರಿಗೆ ಜಾಗೃತಿ ನೀಡುತ್ತಿದ್ದ ಸಂದರ್ಭದಲ್ಲಿ ಒಂದಿಬ್ಬರು ವ್ಯಾಪಾರಸ್ಥರು ಮತ್ತು ಓರ್ವ ಗ್ರಾಹಕರು ಮಾತನಾಡಿ, ಮೊದಲು ಹಾಲಿನ ಪ್ಯಾಕ್ನಲ್ಲಿರುವ ಪ್ಲಾಸ್ಟಿಕ್ ಅನ್ನ ಮತ್ತು ಪ್ಲಾಸ್ಟಿಕ್ ತಯಾರಿಸುವ ಕಂಪನಿಗಳನ್ನು ನಿಷೇಧಿಸಿ, ಆಮೇಲೆ ಬೇರೆ ಪ್ಲಾಸ್ಟಿಕ್ ಅನ್ನ ನಿಷೇಧಿಸಿ, ನೀವು ನಮಗೆ 15ರ ನಂತರ ಪ್ಲಾಸ್ಟಿಕ್ ನಿಷೇಧ ಎಂದು ಹೇಳಿ ಇದೀಗ ಪೊಲೀಸರೊಂದಿಗೆ ಬಂದು ಹೆದರಿಸುತ್ತಿದ್ದೀರಿ ಎಂದು ಆರೋಪಿಸಿ, ನಮಗೆ ಮೊದಲು ಮಾರ್ಕೆಟ್ ಅನ್ನ ಸರಿಪಡಿಸಿಕೊಡಿ, ಆಮೇಲೆ ನಿಮ್ಮ ಕಾನೂನುಗಳನ್ನ ಮಾಡಿ ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. అన్యాయం మంతోడు బయటికి నచ్చలేదు ಗೊತ್ತುನಟ మీకు ముందే నమ్మన మంతోడు పోపరా ముందే నమ్మన మంతోడు పోలే అయితే ಎಂತಲ್ಲ ಸಾಕಾಗ್ತದೆ ತೂಕ ಅಂಕರೆ ಜಾಯ್ನತನೆ ಅತ್ತ ಸರಿ ಅಣ್ಣ ಯಾರು ಬಂದೆ ನೀವು ನಾನು ಹೇಳಿದೆ ನಾನು ಹೇಳಿದೆ ಈ ಸಂದರ್ಭ ಪುರಸಭಾ ಮುಖ್ಯಾಧಿಕಾರಿ ಶೀನಾ ನಾಯ್ಕ್, ಪುರಸಭಾ ಕಂದಾಯ ನಿರೀಕ್ಷಕ ಧನಂಜಯ, ನೀರು ಸರಬರಾಜು ಸಿಬ್ಬಂದಿ ಆನಂದ್ ಬಾಪು, ಕಚೇರಿ ವ್ಯವಸ್ಥಾಪಕ ಸೂರ್ಯಕಾಂತ್ ಕಾರ್ವಿ ಮತ್ತು ಕಂಪ್ಯೂಟರ್ ಆಪರೇಟರ್ ಸುಧೀರ್ ಹೆಗ್ಡೆ ಮತ್ತಿತರರು ಭಾಗವಹಿಸಿದ್ರು. ಅವರಿಗೆ ಅಭಿನಂದನೆಗಳು. ನೋಡಿ 15 ತಾರೀಕು ಮೇಲೆ ಏನಾದರೂ ನೀವು ಪ್ಲಾಸ್ಟಿಕ್ ಖಾಲಿ ಬ್ಯಾಗ್ ತಗೊಂಡೋಗೋದು ಕಂಡು ಬಂದರೆ ನಿಮಗೆ ದಂಡ ಆಗುತ್ತೆ. ಈ ಮಾಹಿತಿ ಹೇಳಿ ಎಲ್ಲರಿಗೊಂದು ಹಿಂದಿನಿಂದ ಸಂಘರ್ಷಗಳನ್ನು ಯೂಸ್ ಮಾಡಿ. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡುಬಿದಿರೆ.